ವೀಕ್ಷಕರೇ ನಮಸ್ಕಾರ. ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು RA ಲೋಹಾನಿ. ಎಂದಿನಂತೆ ವಿಚಾರ ವಿಮರ್ಶೆ ಚರ್ಚೆಗೆ ಒಳಪಡುವ ಸುದ್ದಿಗಳನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕ್ರೀಡೆ ಅಂದರೆ ಕ್ರಿಕೆಟ್ ಎನ್ನುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದರ ಹೊರತಾಗಿಯೂ ನಮ್ಮವರು, ನಮ್ಮ ಹುಡುಗರು ಕೆಲವಷ್ಟು ಸಾಧನೆಗಳನ್ನು ಕಠಿಣ ಶ್ರಮದಿಂದ ಸ್ವಸಾಮರ್ಥ್ಯವನ್ನು ತೋರಿಸಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಅಂತಹ ಸಾಮರ್ಥ್ಯ ತೋರಿದ ಯುವಕ ನಮ್ಮ ಮಧ್ಯದಲ್ಲಿ ಈಗ ಬೆಳಕಿಗೆ ಬಂದಿದ್ದಾರೆ. ಅವರು ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಸೊ ಈ ವಿಭಾಗದಲ್ಲಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಕನ್ನಡಿಗ, ಅದು ಕರಾವಳಿ ಕನ್ನಡಿಗ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದಾನೆ. ಅವನ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೇವೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆಯುತ್ತಿರುವ 2018ನೇ ಸಾಲಿನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಶುಭಾರಂಭ ಮಾಡಿದೆ. ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಟೂರ್ನಿಯ ಮೊದಲ ಪದಕ ಲಭಿಸಿದೆ. ಪುರುಷರ 56 kg ವಿಭಾಗದಲ್ಲಿ ಭಾರತದ ಗುರುರಾಜ್ ಬೆಳ್ಳಿ ಪದಕ ಸಾಧಿಸಿದ್ದಾರೆ. ಒಟ್ಟು 3 ಸುತ್ತಿನ ಪಂದ್ಯದಲ್ಲಿ ಗುರುರಾಜ್ ಒಟ್ಟು 249 kg ತೂಕ ಎತ್ತುವ 2ನೇ ಸ್ಥಾನ ಗಿಟ್ಟಿಸುವ ಮೂಲಕ ಬೆಳ್ಳಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದೇ ವಿಭಾಗದಲ್ಲಿ ಒಟ್ಟು 261 kg ತೂಕ ಎತ್ತಿದ ಮಲೇಷ್ಯಾದ ವೇಟ್ ಲಿಫ್ಟರ್ ಮೊಹಮ್ಮದ್ ಇಜಾರ್ ಅಹ್ಮದ್ ಚಿನ್ನದ ಪದಕ ಗೆದ್ದಿದ್ದಾರೆ. 248 kg ತೂಕ ಎತ್ತಿದ ಶ್ರೀಲಂಕಾದ ವೇಟ್ ಲಿಫ್ಟರ್ ಲಕ್ಮಲ್ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ನಿನ್ನೆಯಷ್ಟೇ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ 2018ರ ಸಾಲಿನ ಕಾಮನ್ವೆಲ್ತ್ ಕ್ರೀಡಾಕೂಟ ವಿದ್ಯುಕ್ತ ಚಾಲನೆ ನೀಡಲಾಗಿತ್ತು. ಭಾರತದ ಅಥ್ಲೆಟಿಕ್ಸ್ ತಂಡವನ್ನು PV ಸಿಂಧು ಮುನ್ನಡೆಸಿದ್ದರು. ಟೂರ್ನಿಯಲ್ಲಿ ಭಾರತವೂ ಸೇರಿದಂತೆ ವಿಶ್ವದ ವಿವಿಧ ರಾಷ್ಟ್ರದ ಒಟ್ಟು 6600 ಮಂದಿ ಅಥ್ಲೆಟಿಕ್ಗಳು ಪಾಲ್ಗೊಳ್ಳುತ್ತಿದ್ದಾರೆ. ಸೊ ಗುರುರಾಜರಿಗೆ ಕೋಚ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಶುಭಾಶಯ ನಿಮಗೆ. ಶುಭಾಶಯಗಳು ನಿಮಗೆ ಅಂತ. ಸೊ ನಿಮ್ಮ ಶಿಷ್ಯನೊಬ್ಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಏನನ್ನಿಸ್ತದೆ ನಿಮಗೆ? ಕಂಗ್ರಾಚುಲೇಷನ್ ಅಂತ ಹೇಳ್ತೇನೆ. ಕಂಗ್ರಾಚುಲೇಷನ್. ನಾವು ನಿಮಗೆ ಹೇಳ್ತಾ ಇದ್ದೇವೆ ಸರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ನಿಮ್ದೆಲ್ಲ ಸಪೋರ್ಟ್, ಎಲ್ಲರ ಸಪೋರ್ಟ್ ಕಾವಂದರ್ ಅಂದ್ರೆ ವೀರೇಂದ್ರ ಕಡೆ ಇರೋದು, ಮತ್ತೆ ಇಲ್ಲಿ ಜಮ್ಮು ಕಾಲೇಜ್ ಉಜ್ರೆ ಅವರ ಎಲ್ಲ ಸಪೋರ್ಟ್, ಮತ್ತೆ ಅವನ ಹಾರ್ಡ್ ವರ್ಕ್ ಒಂದು ಇಷ್ಟು ದೊಡ್ಡ ಸಾಧನೆಗೆ ಇದು ಹೆಲ್ಪ್ ಆಯ್ತು ಸರ್. ಅದೇ ಸಪೋರ್ಟ್ ಅಂತ ಹೇಳೋದು, ನಾವೆಲ್ಲ ಮಾತಾಡೋದು, ಸಪೋರ್ಟ್ ಮಾಡೋದು. ನೀವು ಪಬ್ಲಿಸಿಟಿ ಮಾಡಿ ಅಷ್ಟು ಗೇಮ್ ಅನ್ನು ಇದು ಮಾಡಿದ್ರಿಂದ ಎಲ್ಲ ಹೆಲ್ಪ್ ಆಗ್ತದೆ. ಈಗ ಅಂತಲ್ಲ, ಈಗ ಮೊದಲೆಲ್ಲ ಅವನ ಸಾಧನೆಯನ್ನು ಹೈಲೈಟ್ ಮಾಡಿದಲ್ಲ, ಹಾಗೆಂದ್ರೆ ನಮಗೆ ಎನ್ಕರೇಜ್ಮೆಂಟ್ ಜಾಸ್ತಿ ಸಿಗ್ತದೆ, ನಮಗೆ ಒಂದು ಮೋಟಿವೇಶನ್ ಆಗ್ತದೆ ಸಾಧನೆ ಮಾಡ್ಬೇಕಂತ. ಸೊ ಗುರುರಾಜ್ ಬಗ್ಗೆ ಏನ್ ಹೇಳ್ತೀರಿ? ಹೇಗೆ ವ್ಯಕ್ತಿ, ಹೇಗೆ? ಹಾರ್ಡ್ ವರ್ಕರ್ ಸರ್, ಡೆಡಿಕೇಟೆಡ್ ಪರ್ಸನ್. ಹಾಗೆ ಅವನ ಹಾರ್ಡ್ ವರ್ಕ್ ಇಂದಲೇ ಅವನು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡಿದ್ದ. ಹಾಗೆ ಸೊ ಹೇಗೆ ಕೆಲಸ ಹೇಗೆ ಮಾಡ್ತಾ ಇದ್ದ, ಶ್ರಮ ಹೇಗೆ ಪಡ್ತಾ ಇದ್ದ ಅವನು? ಗುರುರಾಜ್ ಹೇಗೆ ಶ್ರಮ ಪಡ್ತಾ ಇದ್ರು ಅಂತ? ಹೇಗೆ ಅಂದ್ರೆ ಗುರುರಾಜ್ ಏನೆಲ್ಲ ಶ್ರಮ ಪಡ್ತಾ ಇದ್ರು, ಹೇಗೆ ಕೆಲಸ ಮಾಡ್ತಾ ಇದ್ರು, ಯಾವ ರೀತಿ ವರ್ಕೌಟ್ ಮಾಡ್ತಾ ಇದ್ರು? ಗ್ರೌಂಡಿಗೆ ಬರಬೇಕಿತ್ತು, ಮಳೆ ಇದ್ರೆ ಚಳಿ ಇದ್ರೆ ಗ್ರೌಂಡಿಗೆ ಬರಬೇಕಿತ್ತು, ಪ್ರಾಕ್ಟೀಸ್ ಮಾಡಬೇಕಿತ್ತು. ಬೆಳಗ್ಗೆ 6ರಿಂದ 8ವರೆಗೆ, ಮತ್ತೆ 10ರಿಂದ 12, ಮತ್ತೆ ಸಂಜೆ 5ರಿಂದ 8ವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. 3 ಸೆಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಾಗೆ ಅಂದ್ರೆ ಇಲ್ಲಿ ಒಂದು ಶಿಕ್ಷಣದ ವಿಷಯದಲ್ಲಿ ಬರೋದಾದ್ರೆ ಗುರುರಾಜ್ ಹೇಗೆ ಶಿಕ್ಷಣದ ವಿಷಯದಲ್ಲಿ, ಅಂದ್ರೆ ನಾವು ಈಗ ಶಿಕ್ಷಣ ಪಡೆಯೋದು, ಎಜುಕೇಶನ್ ಡಿಗ್ರಿ ಸರ್, BA MSW ಜಾಯ್ನ್ ಆಗಿದೆ, ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಮೊದಲು ಜಾಬ್ ಆಯ್ತು. ಹಾಗೆ ಈಗ ಯಾವ್ದು ಜಾಬ್ ಮಾಡ್ತಾ ಇದ್ದಾರೆ? ಎಲ್ಲಿ ಮಾಡ್ತಾ ಇರೋದು ಜಾಬ್? ಎಲ್ಲಿ ಜಾಬ್ ಆಗಿರೋದು ಅವ್ರಿಗೆ? ಈಗ ಚಂಡೀಗಢದಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಏರ್ಪೋರ್ಟ್ಸ್ ಅಲ್ಲಿ ಜಾಬ್ ಆಗಿದೆ ಸರ್. ಏರ್ಪೋರ್ಟ್ ನಲ್ಲಿ ಜಾಬ್ ಆಗಿದೆ. ಹೌದು ಸರ್. ಸೊ ಈಗ ಅವರು ಪ್ರತಿನಿಧಿಸ್ತಿರುವುದು ಅಂದ್ರೆ ಕೆಲಸ ತಮ್ಮ ಇದನ್ನ ಚಂಡೀಗಢ ಇದನ್ನ ಅಥವಾ ಕರ್ನಾಟಕ? ಇಲ್ಲ, ಅವನು ಪ್ರೆಸೆಂಟ್ ಚಂಡೀಗಢದಲ್ಲಿ ಇಲ್ಲ ಸರ್. ಇಂಡಿಯಾ ಕ್ಯಾಂಪ್ ಪಟಿಯಾಲದಲ್ಲಿ ಆಗ್ತಾ ಉಂಟು, ಅಲ್ಲಿದ್ದಾನೆ. 3 ವರ್ಷದಿಂದ ಅಲ್ಲಿದ್ದಾನೆ. ಪಟಿಯಾಲದಲ್ಲಿ ಇಂಡಿಯಾ ಕ್ಯಾಂಪ್ ಆಗ್ತದೆ, ಇಂಡಿಯಾ ವೇಟ್ ಲಿಫ್ಟಿಂಗ್ ಕ್ಯಾಂಪ್, ಅದರಲ್ಲಿದ್ದಾನೆ 3 ವರ್ಷದಿಂದ. ಜಾಬ್ ಇದು ಮಾತ್ರ ಹಾಗೆ ಕ್ಯಾಂಪ್ ಅಲ್ಲಿ. ಮತ್ತೆ ಈಗ 1 ತಿಂಗಳಿಂದ ಆಸ್ಟ್ರೇಲಿಯಾದಲ್ಲಿ ಕ್ಯಾಂಪ್ ಆಗ್ತದೆ, ಅಲ್ಲಿದ್ದ 25 days ಇಂದ. ಸೊ ಈಗ ನಿಮ್ಮ ಬಳಿಯಲ್ಲಿ ಅವರು ಎಷ್ಟು ಸಮಯದಿಂದ ತರಬೇತಿ ಪಡಿತಾ ಇದ್ರು? ಸರ್, ಸೊ ಗುರುರಾಜ್ ನಿಮ್ಮ ಬಳಿಯಲ್ಲಿ ಎಷ್ಟು ಸಮಯದಿಂದ ತರಬೇತಿ ಪಡಿತಾ ಇದ್ರು? 5 ವರ್ಷ ಇದೆ ಸರ್. ಇಯರ್ ಕೇಳಿದ ನೀವು? ಹಲೋ ಹೇಳಿ ಸರ್. ಅದು ಎಷ್ಟು ವರ್ಷದಿಂದ ಅಂತ? ಹೌದು, ಎಷ್ಟು ವರ್ಷದಿಂದ ಅಂದ್ರೆ 5 ವರ್ಷ ನಮ್ಮ ಅಂಡರ್ 2011ರಿಂದ 16ರವರೆಗೆ ಇದೆ ಸರ್. ತರಬೇತಿ ಕೊಡ್ತಾ ಇದ್ರಿ? ಹೌದೌದು. ಓಕೆ. ಸೊ ಓಕೆ, ಧನ್ಯವಾದ. ಮತ್ತೊಮ್ಮೆ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ, ಮತ್ತು ನಿಮಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಶಿಷ್ಯನೊಬ್ಬ ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ, ನಿಮಗೂ ಕೂಡ ಕೀರ್ತಿ ತಂದಿದ್ದಾರೆ ಅಂತ ಅಂದ್ಕೊಳ್ತೇನೆ. ಧನ್ಯವಾದ.
ಕನ್ನಡಿಗ ಕುಂದಾಪುರದ ಹುಡುಗ ಗುರುರಾಜ್ರವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಆ ಸಾಧನೆಗೆ ನಾವು ಶುಭಾಶಯವನ್ನು ಮತ್ತೆ ಮತ್ತೆ ಕೋರ್ತಾ ಇದ್ದೀವಿ. ಸೊ ಅದರ ಜೊತೆಯಲ್ಲಿ ನಾವು ಕ್ರೀಡಾ ಇಲಾಖೆಯ ಪ್ರಮುಖರೊಂದಿಗೆ ಈ ವಿಷಯದಲ್ಲಿ ಹೆಚ್ಚು ಮಾತಾಡಬೇಕಾಗಿದೆ ಮತ್ತು ಅವರ ಪೋಷಕರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೇವೆ ಕಾಮನ್ವೆಲ್ತ್ ಕ್ರೀಡಾಕೂಟದ ವಿಷಯದಲ್ಲಿ. ಕಾಮನ್ವೆಲ್ತ್ ಕ್ರೀಡಾಕೂಟ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೀತಾ ಇದೆ. ಗೋಲ್ಡ್ ಕೋಸ್ಟ್ನಲ್ಲಿ ನಡೀತಿರುವ ಕ್ರೀಡಾಕೂಟದಲ್ಲಿ ಕನ್ನಡಿಗ, ಅದು ಕೂಡ ಕರಾವಳಿಯ ಕನ್ನಡಿಗ ಗುರುರಾಜ್ ಎಂಬ ಹುಡುಗ ವ್ಯಕ್ತಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿಯ ಪದಕವನ್ನು ತಂದುಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಮ್ಮ ಬೇರೆ ಬೇರೆ ಪ್ರಮುಖರನ್ನು ನಾವು ಮಾತಾಡ್ತಾ ಇದ್ದೇವೆ. ಶಾಲಿನಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಶಾಲಿನಿ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಗುರುರಾಜ್ ಸಾಧನೆ ಬಗ್ಗೆ ಏನು ಅನಿಸ್ತಾ ಇದೆ ನಿಮಗೆ? ವಿ ಆರ್ ಸೋ ಪ್ರೌಡ್ ಆಫ್ ಹಿಮ್. ಅಂದ್ರೆ ನಮ್ಮ ಒಂದು ಊರವರು ನಮ್ಗೆ ಒಂದು ಪದಕ ತಗೊಂಡಿದ್ದಾರೆ ಅಂದ್ರೆ ಇಟ್ ಇಸ್ ಸೋ ಪ್ರೌಡ್ ಆಫ್ ಹಿಮ್. ವಿ ಆರ್ ವೆರಿ 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 ಪ್ರೌಡ್ ಆಫ್ ಹಿಮ್. ಸೊ ಇದಂತ ಸಾಧನೆ ಮಾಡುವುದು ಅಂದ್ರೆ ಅಷ್ಟು ಸುಲಭವೇ? ನಿಜವಾಗ್ಲು ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅವ್ರು ಮಾಡಿದ್ದಾರೆ ಅಂದ್ರೆ ಅವರ ಒಂದು ವೈಯಕ್ತಿಕವಾದ ಒಂದು ಅವ್ರು ಏನ್ ಸಾಧನೆ ಮಾಡಿದ್ದಾರೆ, ಇಟ್ಸ್ ಹ್ಯಾಟ್ಸ್ ಆಫ್ ಟು ಹಿಮ್. ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿ ಇವತ್ತು ಪದಕ ಗೆದ್ದಿದ್ದಾರೆ. ಅದು ಅವರ ಒಂದು ವೈಯಕ್ತಿಕ ಪರಿಶ್ರಮದ ಫಲ ಅಂತ. ಎಕ್ಸಾಕ್ಟ್ಲಿ, ಅದು ಇಂಡಿವಿಜುವಲ್ ಸಾಧನೆ. ಸೊ ಆದರೂ ಅದಕ್ಕೆ ತರಬೇತಿ ನೀಡಿದವರು, ಅದಕ್ಕೆ ಪ್ರೋತ್ಸಾಹ ನೀಡಿದವರು, ನಿಜವಾಗ್ಲು ತರಬೇತಿ ನೀಡಿದ ಕೋಚ್ ಅನ್ನು ಯಾವತ್ತು ಮರಿಬಾರ್ದು. ಯಾಕಂದ್ರೆ ನಮ್ಗೆ ಒಂದು ಬೇಸಿಕ್ ಅನ್ನು ಕೊಡುದು ನಮ್ಮ ಒಂದು ಕೋಚ್ ಹಾಗೂ ನಮ್ಮ ಪೇರೆಂಟ್ಸ್. ಅವರ ಪೇರೆಂಟ್ಸಿಗೂ ಅವರ ಎಲ್ಲ ಯಾರು ಅವರಿಗೆ ಇನ್ನ ಈ ಸಾಧನೆಗೆ ಪ್ರೋತ್ಸಾಹ ನೀಡಿದ್ದಾರೆ, ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್. ಅಟ್ ದ ಎಂಡ್ ಅವರು ಏನು ಸಾಧನೆ ಮಾಡಿದ್ದಾರೆ ಅದಕ್ಕೆ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ನಾವೆಲ್ಲರೂ ಈ ಭಾರತದವರು ಸೋ ಪ್ರೌಡ್ ಆಫ್ ಹಿಮ್. ಸೊ ಇಲ್ಲಿ ಕ್ರೀಡಾ ವಿಷಯಕ್ಕೆ ಬಂದರೆ ಭಾರತದಲ್ಲಿ ಕ್ರೀಡೆಗೆ ವಿಷಯಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಅಂದರೆ ಹಿಂದಿನ ನಿಮ್ಮ ಈಗ ಹಿಂದೆ ಮತ್ತು ಇವತ್ತು ನಾವು ಕಂಪೇರ್ ಮಾಡಿದರೆ ಯಾವ ರೀತಿಯ ಇದಂದರೆ ಇವತ್ತಿನ ದಿನಗಳಲ್ಲಿ ನಾವು ಹೆಚ್ಚು ಪದಕಗಳನ್ನು ಅಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಸಿದರೆ ಹೆಚ್ಚು ಅನಿಸುವುದಿಲ್ಲ, ಆದರೆ ಹಿಂದಿಗಿಂತ ಹೆಚ್ಚು ಪದಕಗಳನ್ನು ಬಡಿತಾ ಇದೆ ಅನ್ನೋದು ಇದಕ್ಕೆ ಯಾವ ರೀತಿಯ ಪ್ರೇರಣೆ ಮತ್ತು ಯಾವ ರೀತಿಯ ಇದು ಸಿಗ್ತಾ ಇದೆ ಅಂತ? ಸರ್, ನಾನು ಹೇಳುದಾದ್ರೆ ನಿಜವಾಗ್ಲೂ ಅಂದ್ರೆ ಮೊದಲಿನಕ್ಕಿಂತ ಇವಾಗ ತುಂಬಾ ಸಪೋರ್ಟ್ ಇದೆ. ಆದ್ರೆ ಅದು ಅವರಿಗೆ ಯಾವ ರೀತಿ ಸಿಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಆಸ್ ಅ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅವರಿಗೆ ಎಲ್ಲಾ ಕಡೆಯಲ್ಲಿ ಹೇಳ್ತಾರೆ ನಾವು ಅದು ಮಾಡ್ತೇವೆ, ನಾವು ಇದು ಮಾಡ್ತೇವೆ ಅಂತ. ಬಟ್ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ನಾವು ಮಾತಾಡುವುದು ಡಿಫ್ರೆಂಟ್, ಆದ್ರೆ ಅವರಿಗೆ ಒಂದು ಸಹಾಯವನ್ನ ಮಾಡುವುದು ಟೋಟ್ಲಿ ಡಿಫ್ರೆಂಟ್. ನನಗೆ ಗೊತ್ತಿದ್ದಾಗೆ ಓವರ್ ಆಲ್ ಸಪೋರ್ಟ್ ತುಂಬಾ ಇದೆ. ನಾವು ಈಗ ಇಂಡಿಯಾದಿಂದ ಹೇಳ್ತೇವೆ, ನಾವು ಈಗ ರೆಪ್ರೆಸೆಂಟ್ ಮಾಡುವಾಗ ಅದು ಅವ್ರು ಅಷ್ಟು ಸಹಾಯ ಮಾಡ್ತಾರೆ. ಬಟ್ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಅವರಿಗೆ ಆ ಸಹಾಯಧನ ಸಿಗ್ತದ ಇಲ್ವಾ ಅಂತ ನನಗ್ ಗೊತ್ತಿಲ್ಲ. ಬಟ್ ನಾವಿರುವಾಗ ನಮ್ಗೆ ಸಹಾಯಧನ ಅಂದ್ರೆ ಹಾಗಲ್ಲ. ನಾವಂದ್ರೆ ವಿ ಆರ್ ಓಲ್ಡ್ ಜನರೇಷನ್. ಈಗ ಜನರೇಷನ್ ಅಲ್ಲಿ ಪೇರೆಂಟ್ಸ್ ಸ್ಟ್ರಾಂಗ್ ಇದ್ರೆ 100% ನಮ್ಮ ಮಕ್ಕಳನ್ನ ನಾವು ಮುಂದೆ ತಕೊಂಡು ಹೋಗ್ಬೋದಂತ ನಾನೊಂದು ಹೇಳ್ತೇನೆ. ಯಾಕಂದ್ರೆ ಇನ್ನೊಬ್ರ ಈಗ ಗವರ್ಮೆಂಟ್ ಇಂದ ಸಿಗ್ತದೆ ಅಂತ ನಾನು ಶ್ಯೂರ್ ಕೊಡೋದಿಲ್ಲ, ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಆಗಿ. ಬಟ್ ಒಂದಂದ್ರೆ ಐ ಹೋಪ್ ಸೊ ಹಿ ಗಾಟ್ ಎವ್ರಿ ಫೆಸಿಲಿಟೀಸ್. ಇನ್ನು ಈ ಪದಕ ತಂಡಕ್ಕೆ ಅವರಿಗೆ ಸಿಗ್ಬೇಕಾದ ಏನು ಒಂದು ಧನ ಸಹಾಯ ಅವ್ರಿಗೆ ಖಂಡಿತ ಸಿಗ್ಬೇಕು. ದಟ್ ಇಸ್ ಮೈ ವಿಶ್. ಅಂದರೆ ನಾವು ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೇವೆ ಕ್ರೀಡೆ ಅಂತ ಹೇಳುವಾಗ ಕ್ರಿಕೆಟ್ ಮಾತ್ರ ನಮಗೆ ಮೊದಲ ಪ್ರಾಮುಖ್ಯತೆ ಪಡೀತದೆ, ಉಳಿದ ಯಾವುದೂ ಕೂಡ ನಮಗೆ ಗಣನೆಗೆ ಬರೋದಿಲ್ಲ. ಮತ್ತು ಈ ನಾವು ಸ್ಪಾನ್ಸರ್ಶಿಪ್ ತಗೊಳ್ಳುವಾಗಲೂ ಕೂಡ ಯಾವುದೇ ಸಂಸ್ಥೆಗಳು, ಕಂಪನಿಗಳು ಅಂದರೆ ಕ್ರಿಕೆಟ್ಗೆ ಕೊಡುವಷ್ಟು ಆದ್ಯತೆ ಕೂಡ ಸಾಮಾನ್ಯ ಕ್ರೀಡಾಪಟುಗಳಿಗೆ ಕೊಡುವುದಿಲ್ಲ. ಸೊ ಈ ವಿಷಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅದು ನಿಜವಾದ ವಿಷಯ ನೀವು ಹೇಳಿದ್ದು ಸರ್. ಯಾಕಂದ್ರೆ ಈಗ ಕ್ರಿಕೆಟಿಗೊಂದೇ ಎಲ್ಲ ಕಡೆ ಕ್ರಿಕೆಟ್ 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 ಅಷ್ಟೇ. ಆದ್ರೆ ಆ ಕ್ರಿಕೆಟ್ಗಿಂತ ಈ ಇಂಡಿವಿಜುವಲ್ ಏನು ಸಾಧನೆ ಮಾಡ್ತಾರೆ, ಈ ಕ್ರಿಕೆಟ್ಗಿಂತ ಇದು ಬಹಳ ಮುಖ್ಯವಾದದ್ದು. ಈಗ ಬ್ಯಾಡ್ಮಿಂಟನ್ಗೆ ತುಂಬಾ ಇದು ಕೊಡ್ತಾರೆ, ಏನು ಇಂಪಾರ್ಟೆಂಟ್ ಕೊಡ್ತಾರೆ. ಬಟ್ ಈ ಅಥ್ಲೆಟಿಕ್ಸ್ಗೆ ಅಥ್ಲೆಟಿಕ್ಸ್ ಆಗ್ಲಿ, ಈ ವೇಟ್ ಲಿಫ್ಟಿಂಗ್ ಆಗ್ಲಿ, ಇಂಡಿವಿಜುವಲ್ ಈವೆಂಟ್ ಏನ್ ಮಾಡ್ತಾರೆ ಅವರಿಗೆ ತುಂಬಾ ತುಂಬಾ ಕಡಿಮೆ. ಯಾಕಂದ್ರೆ ನಾವಾಗಿ ಈಗ ಮೊನ್ನೆ ಒಬ್ಬ ಹುಡುಗ ನನ್ನ ಹತ್ರ ಬಂದ, ರಾಕ್ ಬಾಲ್, ಅವನು ಆಕ್ಚುಲಿ ಇಂಡಿಯಾಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ.
ನಾವು ಈಚ್ ಅಂಡ್ ಎವ್ರಿ ಪರ್ಸನ್ ಅನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಸಹಾಯಧನ ಬೇಕು ಅಂತ. ಆದ್ರೆ ನಮ್ಮ ಗವರ್ಮೆಂಟ್ ಆಗ್ಲಿ ನಮ್ಮ ಏನ್ ಈ ಲೋಕಲ್ ಇದಿದ್ದಾರೆ ಅವರಾಗಿ ಮುಂದೆ ಬಂದು ಕೊಡೋದಿಲ್ಲ. ಸೊ ಅದೊಂದು ಬೇಜಾರ್ ಸಂಗತಿ ನಮ್ಗೆ. ಅಂದ್ರೆ ಕ್ರಿಕೆಟಿಗೆ ಇಂಪಾರ್ಟೆಂಟ್ ಇದೆ, ಆದ್ರೆ ಬೇರೆ ಯಾವ ಇಂಡಿವಿಜುವಲ್ ಇವೆಂಟಿಗೂ ಇಲ್ಲ. ಅದೇ ನಮಗೆ ಬೇಜಾರು ಸಂಗತಿ. ಯಾಕಂದ್ರೆ ನಮ್ಮ ಹುಡುಗನೊಬ್ಬ ಬೆಳ್ಳಿಯ ಪದಕ ತಂದಿದ್ದಾರೆ, ಅವರಿಗೆ ನಾವು ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ಅಂದರೆ ನಾವು ಒಳ್ಳೆಯ ವಿಷಯಗಳನ್ನೇ ಮಾತಾಡಬೇಕು. ಆದರೂ ಕೂಡ ಕ್ರೀಡೆಯ ವಿಷಯದಲ್ಲಿ ಸಾಧನೆ ಮಾಡಿದ ಬಳಿಕ ನಾವು ಅವರನ್ನು ಕಾಣುವುದು, ಅವರನ್ನು ಪ್ರೋತ್ಸಾಹಿಸುವುದು, ಅವರ ಪ್ರಚಾರ ಕೊಡೋದು ಅಥವಾ ಅವರನ್ನು ಅಭಿನಂದಿಸುವುದು, ಅಂದರೆ ಅನುದಾನ ಕೊಡೋದು ಅಥವಾ ಕೊಡುಗೆಗಳನ್ನು ಕೊಡೋದು ಮಾಡೋದಕ್ಕಿಂತ ಪೂರ್ವದಲ್ಲಿ ಸಾಧನೆಯ ಹಾದಿಯಲ್ಲಿರುವವರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಅದು ಹೆಚ್ಚು ಪೂರಕವಾಗಿರ್ತದೆ ಅಂತ. 100% ಸರ್. ಸೊ ಈಗ ನಿಮ್ಮ ವಿಷಯದಲ್ಲಿ ಬರೋದಾದ್ರೆ ನಿಮಗೆ ಯಾವ ರೀತಿಯ ಸಹಕಾರಗಳು ಸಿಕ್ಕಿತ್ತು ಅಂತ, ಅಂದ್ರೆ ನಾವು ಅದನ್ನೇ ಗುರುರಾಜ್ ಕೂಡ ಆಗಿರಬಹುದು ಅಂತ ಅಂದ್ಕೊಳ್ತೇವೆ, ಹೇಳಿ. ಇಲ್ಲ ಸರ್, ನಮಗೆ ನಾನು ಆಕ್ಚುಲಿ ಇವಾಗ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅನ್ನು ಮಾಡ್ತಾ ಇದ್ದೀನಿ. ಓಕೆ, ನಾನು ಏಷ್ಯನ್ ಗೇಮ್ಸ್ ಅಲ್ಲಿ ಮೊನ್ನೆ ತಾನೇ ನಡೆದದ್ದು ಏಷ್ಯನ್ ಗೇಮ್ಸ್ ಅಲ್ಲಿ ಚಿನ್ನ ಪದಕ ತಂದೆ, ಆಮೇಲೆ ಶಾರ್ಟ್ ಪುಟ್ ಅಲ್ಲಿ ಬ್ರೌನ್ಸ್ ತಂದೆ, ಆಮೇಲೆ ಲಾಸ್ಟ್ ಇಯರ್ 2017 ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಹೋಗಿ ನನಗೆ ಜಾವ್ಲಿನ್ ಅಲ್ಲಿ 3rd ಪ್ಲೇಸ್ ಸಿಕ್ತು. ಆದ್ರೆ ಇದನ್ನ ನಾನು ಹೋಗಿ ರೆಪ್ರೆಸೆಂಟೇಟ್ ಮಾಡಿದ್ದು, ಇದು ನನ್ನ ಹಸ್ಬೆಂಡ್ ಏನು ನನ್ಗೆ ದುಡ್ಡು ಕೊಟ್ಟಿದ್ದಾರೆ, ಅದ್ರಲ್ಲಿ ಹೋಗಿ ನಾನು ಎಲ್ಲಾ ದುಡ್ಡನ್ನ ಖರ್ಚು ಮಾಡಿ ಪದಕ ತಂದಿದ್ದೇನೆ. ಆದ್ರೆ ನಮಗೆ ಒಂದು ಯಾವ ರೀತಿಯನ್ನು ಯಾರು ಕೇಳಿ ನೋಡೋರಿಲ್ಲ ಇಲ್ಲಿ, ಆತರ ಪರಿಸ್ಥಿತಿ. ಸೊ ನಾವು ಇಂಡಿವಿಜುವಲ್ ದುಡ್ಡು ಹಾಕಿ ನಾವು ಇವಾಗ ಇವರು ಗುರುರಾಜ್ಯದ್ದು ಹಾಗೆ ಆಗಿರ್ಬೋದು, ಹೇಳಲಿಕ್ಕಾಗುದಿಲ್ಲ. ನಿಮ್ಮ ಅನುಭವವನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಇವತ್ತಿನ ಕ್ರೀಡಾ ನೀತಿಯಲ್ಲಿ ಅಥವಾ ಇವತ್ತಿನ ಕ್ರೀಡಾ ಸ್ಥಿತಿಯಲ್ಲಿ ಎಲ್ಲರ ಪರಿಸ್ಥಿತಿಯು ಇದೇ ಆಗಿರಬಹುದು ಅಂತ ಅನ್ನೋದನ್ನು ಉದಾಹರಣೆಯಾಗಿ ಕೊಡ್ಲಿಕ್ಕೆ ನಾನು ನಿಮ್ಮನ್ನ ಇದನ್ನ ಕೇಳಿದೆ. ಅದೇ ಸರ್, ಅದೇ ಆಕ್ಚುಲಿ ನಾವು ಹೇಳ್ಕೊಳ್ಳೋದಿಲ್ಲ, ನಾವು ಸ್ಪಾನ್ಸರಿಗೆ ನಾವು ಹೋಗಿ ಕೇಳಲಿಕ್ಕೆ ಆಗುದಿಲ್ಲ ಸರ್. ಯಾರಾದ್ರೂ ಸ್ಪಾನ್ಸರ್ ಮಾಡ್ತೇನೆ ಅಂತ ಬಂದ್ರೆ ದಟ್ ಇಸ್ ಸ್ವಾಭಿಮಾನದ ಪ್ರಶ್ನೆ ಆಗಿರ್ತದೆ. ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವೀಗ ಒಂದು ಸ್ಟೇಟ್ ಗವರ್ಮೆಂಟ್ ಆಗ್ಲಿ ನೀವು ನಂಬ್ಲಿಕ್ಕಿಲ್ಲ, ಕರ್ನಾಟಕ ಒಂದು ಬಿಟ್ಟು ಬೇರೆ ಕಡೆ ಎಲ್ಲಾ ಸ್ಟೇಟ್ ಅಲ್ಲೂ ಈ ಮೆಡಲ್ ತಂದವರಿಗೆ ನಮ್ಮ ಮಾಸ್ಟರ್ಸ್ ಅಲ್ಲಿ, ನಾನೀಗ ಅವ್ರ ಕಾಮನ್ವೆಲ್ತ್ ದಟ್ ಇಸ್ ಅನದರ್ ಗ್ರೇಟ್ ಥಿಂಗ್. ನಾವೀಗ ಮಾಸ್ಟರ್ಸ್ ಅಲ್ಲಿ ಕೂಡ ನಾವೊಂದು ಮೆಡಲ್ ತಂದ್ರೆ ಬೇರೆ ಸ್ಟೇಟ್ ಅಲ್ಲಿ ಗೋಲ್ಡ್ ತಂದ್ರೆ 1 ಲಕ್ಷ, ಸಿಲ್ವರ್ ತಂದ್ರೆ 75,000, ಬ್ರೌನ್ಸ್ ತಂದ್ರೆ 50,000 ಅಂತ ಅವರೆಲ್ಲ ಅಮೌಂಟ್ ಅಟ್ಲೀಸ್ಟ್ ಕೊಡ್ತಾರೆ. ಆಮೇಲೆ ಹೋಗೋ ಖರ್ಚು ಅದೆಲ್ಲ ಕೊಡ್ತಾರೆ. ಬಟ್ ನಮಗೆ ನಾನು ಆಕ್ಚುಲಿ ಇವಾಗ ಇಂಟರ್ನ್ಯಾಷನಲ್ ಮಾಡ್ತಾ ಇರೋದು 5ನೇ ಸರಿ. ನಾನು ಯಾವ ಒಂದು ಪೈಸೆ ಕೂಡ ನಮಗೆ ವಿ ಹ್ಯಾಡ್ ನಾಟ್ ಗೆಟ್ ಎನಿ ಸಿಂಗಲ್ ರುಪೀಸ್. ಸೊ ಎಲ್ಲವನ್ನ ನಾವೇ ಸ್ವತಃ ಹಾಕಿ ಹೋಗಿ ಬರ್ತಾ ಇದ್ದೇವೆ. ಆದ್ರೂ ನಮಗೊಂದು ಏನ್ ಗೊತ್ತಾ, ಸ್ಪೋರ್ಟ್ಸ್ ಅಂದ್ರೆ ಅಷ್ಟು ಅಂದ್ರೆ ನಿಮ್ಮ ಆಸಕ್ತಿ, ನಿಮ್ಮ ಪ್ರೀತಿಯ ಕಾರಣದಿಂದಾಗಿ ನೀವು ಹಣ ಹಾಕಿ ನೀವು ಸಾಧನೆ ಮಾಡ್ತಾ ಇದ್ದೀರಿ. ಈ ಸಾಧನೆ ನಿಮಗೆ ತೃಪ್ತಿ ಕೊಡ್ತದೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಅಂತ ಹೇಳಿದ್ರೆ ಹೊರತು ಈ ಸಮಾಜ ಗುರುತಿಸ್ತದೆ, ಸಮಾಜ ನಮ್ಮನ್ನು ಪ್ರೋತ್ಸಾಹಿಸ್ತದೆ ಅಂತ ನಿರೀಕ್ಷೆಗಳು ಇಲ್ಲ. ನಾವು ಆ ಹೋಪ್ಸ್ ಅನ್ನು ಇಟ್ಕೊಂಡು ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮನ್ನ ನೋಡಿ ಇನ್ನಾದ್ರೂ ಮಕ್ಕಳಾದ್ರೂ ಸ್ವಲ್ಪ ಮುಂದೆ ಬರ್ಲಿ ಅಂತ ನನ್ನದೊಂದು ಏನಂದ್ರೆ ವಿಶ್. ಅಂದ್ರೆ ಈಗ ಸ್ಪೋರ್ಟ್ಸ್ ಗೆ ತುಂಬಾ ವ್ಯಾಲ್ಯೂ ಕಮ್ಮಿ ಆಗಿದೆ. ಆದ್ರೆ ಅಟ್ಲೀಸ್ಟ್ ನಮ್ಮನ್ನ ನೋಡ್ಕೊಂಡಾದ್ರೂ ಮುಂದಿನ ಸ್ವಲ್ಪ ಜನರೇಷನ್ ಚೇಂಜ್ ಆಗ್ಲಿ ಅಂತ ನನಗೊಂದು ಆ ಇಂಟೆನ್ಷನ್ ಅಲ್ಲಿ ನಾನು ಮಾಡ್ತಾ ಇದ್ದೇನೆ ಸರ್. ಓಕೆ, ಈಗ ನಾವು ಆಕ್ಚುಲಿ ಕ್ರೀಡಾ ನೀತಿ ಅಂತ ಒಂದು ಕರ್ನಾಟಕ ಈಗ ಈ ವರ್ಷವಷ್ಟೇ ಅಂದ್ರೆ ಒಪ್ಪಿಕೊಂಡಿದೆ. ಅದು ಜಾರಿಗೆ ತರುವ ವಿಷಯ ಬಂದಾಗ ಚುನಾವಣೆ ಹತ್ತಿರ ಬಂದಿದೆ. ಸೊ ಈ ಕ್ರೀಡಾ ನೀತಿ ಒಂದು ಸ್ಪಷ್ಟವಾಗಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಅಂದರೆ ಸಾಧನೆ ಮಾಡುವವರಿಗೆ ಮತ್ತು ಸಾಧನೆಯ ಹಾದಿಯಲ್ಲಿರೋರು ಕೂಡ ಅನುಕೂಲ ಆಗಬಹುದು. ಮತ್ತು ಪದಕ ತಂದಂತಹ ನಿಮಗೆ ಮತ್ತು ಈ ಗುರುರಾಜ್ ಅಂತವರಿಗೆ ಕೆಲವು ಪ್ರೋತ್ಸಾಹಗಳು ಸಿಗಬಹುದು ಅಂತ ಅನಿಸ್ತಾ ಇದೆ. ಕ್ರೀಡಾ ನೀತಿಯ ಬಗ್ಗೆ ಏನಾದ್ರು ಮಾಹಿತಿ ಇದೆ ಸರ್ ಮೇಡಮ್ ನಮಗೆ? ಕ್ರೀಡಾ ನೀತಿ ಅಂದ್ರೆ ಏನ್ ಗೊತ್ತಾ ಸರ್, ಈ ಕ್ರೀಡೆಯಲ್ಲಿ ಯಾರು ಆ ಒಂದು ಪೊಸಿಷನ್ ತಗೊಳ್ತಾರೆ ಅವರಿಗೆ ಕ್ರೀಡೆ ಬಗ್ಗೆ ಎಕ್ಸಾಕ್ಟ್ಲಿ ಒಂದು ಮಾಹಿತಿ ಇರ್ಬೇಕು. ಯಾಕಂದ್ರೆ ಅದು ಈಗ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ, ಅದಕ್ಕೆ ಮಾಡ್ತಾರೆ, ಇದಕ್ಕೆ ಮಾಡ್ತಾರೆ. ಈ ಕ್ರೀಡೆ ನಮ್ಗೆ ಈ ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ಲಿ, ಸ್ಟೇಟ್ ಲೆವೆಲ್ ಆಗ್ಲಿ, ನ್ಯಾಷನಲ್ ಲೆವೆಲ್ ಆಗ್ಲಿ ನಮಗೆ ಬೇಡ, ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗುವಂತ ಒಂದು ಆಗ್ಬೇಕು. ಸೊ ಕ್ರೀಡಾ ನೀತಿಯಲ್ಲಿ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನನಗ್ ಗೊತ್ತಿದೆ. ಬಟ್ ಅದನ್ನ ಏನಾದ್ರೂ ಸಹಾಯ ಇದೆ ಆ ಮಕ್ಕಳಿಗೊಂದು ಯೂಸ್ ಆಗ್ಲಿ ಅಂತ ನನ್ನದೊಂದು ಆಸೆ ಅಷ್ಟೇ. ಓಕೆ, ನೀವು ಸಾಧನೆ ಮಾಡಿದಿರಿ. ನಿಮಗೂ ಕೂಡ ಈ ಮೂಲಕ B4 ನ್ಯೂಸ್ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನ ನಮ್ಮ ಹುಡುಗ ಗುರುರಾಜ್ ಕೂಡ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಕಂಗ್ರಾಚುಲೇಷನ್ ಒನ್ಸ್ ಅಗೈನ್ ಟು ಗುರುರಾಜ್. ಕಂಗ್ರಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.
ಅಂತಾರಾಷ್ಟ್ರೀಯ ಮಾಸ್ಟರ್ ಕ್ರೀಡಾಪಟು ಶಾಲಿನಿಯವರು ನಮ್ಮ ಜೊತೆ ಮಾತಾಡಿದರು. ಅವರು ಗುರುರಾಜ್ ಸಾಧನೆಯ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು ಮತ್ತು ಅವನ ಸಾಧನೆ ಏನಿದೆಯೋ ಅದೆಲ್ಲವೂ ಅವನ ವೈಯಕ್ತಿಕ ಸಾಧನೆ, ಅವನ ಒಬ್ಬನ ಸಾಧನೆ. ಅದಕ್ಕೆ ಕೋಚ್ಗಳ ಸಹಕಾರವೂ ಕೂಡ ಇದೆ ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಸಹಾಯಧನ ಅಂದರೆ ಸರ್ಕಾರದ ಸಹಾಯ ಇಲ್ಲ ಆ ಮಟ್ಟಿಗೆ ಸಿಕ್ಕಿರಲಿಕ್ಕಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದ ಹೊರತುಪಡಿಸಿ ಅಥವಾ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡೋದಾದರೆ ಕರ್ನಾಟಕದಲ್ಲಿ ಕ್ರೀಡಾಪಟುಗಳಿಗೆ ಆ ಮಟ್ಟಿಗೆ ಅಂದರೆ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಆ ಮಟ್ಟಿನ ಪ್ರೋತ್ಸಾಹ ಸಿಗ್ತಾ ಇಲ್ಲ ಎಂಬ ಮಾತು. ಸೊ ಈಗ ನಾವು ಹೇಳೋದಾದರೆ ಈಗಿನ ಆಡಳಿತ ಅಂದರೆ ಸಿದ್ದರಾಮಯ್ಯರ ನೇತೃತ್ವದ ಆಡಳಿತ ಹಾಗೆ ಪ್ರಮೋದ್ ಮಧ್ವರಾಜ್ ಕ್ರೀಡಾ ಸಚಿವರಾದ ಅವಧಿಯಲ್ಲಿ ರಾಜ್ಯದಲ್ಲಿ ಕ್ರೀಡಾ ನೀತಿಯೊಂದನ್ನು ಅಂಗೀಕರಿಸಲಾಗಿದೆ. ಸೊ ಈ ಕ್ರೀಡಾ ನೀತಿಯ ಭಾಗವಾಗಿ ಅಂದರೆ ಅದನ್ನು ಸರಿಯಾಗಿ ಜಾರಿಗೆ ಬಂದರೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗಬಹುದು ಮತ್ತು ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಏನು ಕೊಡಬೇಕು ಎಂಬ ಬಗ್ಗೆ ಸೂಕ್ತ ನಿರ್ಧಾರಗಳು ಕೂಡ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಬಹುದು ಅಂತ ಅನಿಸ್ತದೆ. ಗುರುರಾಜ್ ಸಾಧನೆ ಕುರಿತಂತೆ ವಿವಿಧ ಕ್ರೀಡಾ ಕ್ಷೇತ್ರದ ವಿವಿಧ ಪ್ರಮುಖರು ಏನಂತಾರೆ ಅಂತ ನಾವು ಕೇಳ್ತಾ ಇದ್ದೇವೆ. ಪ್ರಕಾಶ್ ವಿ ಕರ್ಕೇರ ಸರ್ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಕರಾವಳಿಯ ಹುಡುಗನೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುದಲ್ಲಿ ಅಂದರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಂದು ಪ್ರಮುಖ ಸಾಧನೆಯನ್ನು ಮಾಡಿದ್ದಾರೆ. ಭಾರತಕ್ಕೆ ಮೊದಲ ಬೆಳ್ಳಿ ಪದಕವನ್ನು ಈ ಕ್ರೀಡಾಕೂಟದಲ್ಲಿ ತಂದುಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಿಕೆ ಬಯಸ್ತೀರಿ, ಹೇಗೆ ಅನ್ನಿಸ್ತದೆ ನಿಮಗೆ? ನಿಜವಾಗಿ ಇದೊಂದು ಮಂಗಳೂರಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಮತ್ತು ನಮ್ಮ ಇಂಡಿಯಾಕ್ಕೆ ಒಂದು ಹೆಮ್ಮೆ ತರುವಂತ ವಿಷಯ. ಪ್ರಥಮ ದಿನದಲ್ಲೇ ಒಂದು ಬೆಳ್ಳಿ ಪದಕ ಮಂಗಳೂರು ಪಾಲಿಗೆ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ವೇಟ್ ಲಿಫ್ಟಿಂಗ್ ಅಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಕುಸ್ತಿ ಹಾಗೂ ಇತರ ಕ್ರೀಡೆಯಲ್ಲಿ ಕೂಡ ಬರುವ ಒಂದು ಅಭಿಲಾಷೆಯನ್ನು ನಾವು ಹೊಂದಿರಬೇಕಾಗುತ್ತೆ. ಈ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ನಮ್ಮ ಈ ಬಾರಿಯ ಒಂದು ಕ್ರೀಡಾ ಸಚಿವರು ತುಂಬಾ ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ಕಾಣುತ್ತೆ. ಸೊ ಅವರಿಗೂ ಈ ಬಗ್ಗೆ ನಾನು ಒಂದು ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಒಂದು ಭಾರತಕ್ಕೆ ಇದು ಬೆಳ್ಳಿ ಬರುವುದಕ್ಕೆ ಎರಡನೇ ದಿನದಲ್ಲೇ ಬೆಳ್ಳಿ ಪದಕವನ್ನು ಬರುವುದಾದ್ರೆ ಸಂತೋಷದ ಸಂಗತಿ. ಎಲ್ಲ ಕ್ರೀಡಾಪಟುಗಳು, ಈಗ ನಾನು ಕುಸ್ತಿ ಸಂಘದ ಅಧ್ಯಕ್ಷನಾಗಿ ಹೇಳುವುದಲ್ಲ, ಈಗ ನಾನು ಕ್ರೀಡಾಪಟು, ಇದು ಎಲ್ರಿಗೂ ಒಂದು ತುಂಬಾ ಖುಷಿ ತರುವಂತ ವಿಷಯ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪದಕಗಳು, ಬೆಳ್ಳಿ ಇಲ್ಲ ಚಿನ್ನ ಗೋಲ್ಡ್ ಅಥವಾ ಬ್ರೋನ್ಸ್ ಮೆಡಲ್ ಒಂದಿಗೆ ನಮ್ಮ ಭಾರತದ ತಂಡ ಮೇಲೆದ್ದು ಬರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಓಕೆ, ಧನ್ಯವಾದ ನಿಮಗೆ ಮಾಹಿತಿ. ಥ್ಯಾಂಕ್ ಯು.